ನಮಸ್ಕಾರ. ಸ್ಪೋರ್ಟ್ಸ್ ಸ್ಟಾರ್ ವಿಶೇಷ ಮಾತುಕತೆಗೆ ಸ್ವಾಗತ. ಈ ದಿವಸದ ನಮ್ಮ ಅತಿಥಿ ಶಶಾಂಕ್ ಜೆ ರೈ. ನಾನು ಇವತ್ತಿನ ಮಾತುಕತೆಗೆ ಶಶಾಂಕ್ ಜೆ ರೈ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ನಮಸ್ಕಾರ. ಶಶಾಂಕ್ ಜೆ ರೈ ಮಂಗಳೂರಿನ ತುಂಬ ಎತ್ತರದ ವ್ಯಕ್ತಿ. ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ. ಬಾಸ್ಕೆಟ್ಬಾಲ್ ಪ್ಲೇಯರ್. ಈ ಬಾರಿ ಭಾರತದ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಟೀಮನ್ನು ಪ್ರತಿನಿಧಿಸ್ತಾ ಇರುವ ಮಂಗಳೂರಿನ ಏಕೈಕ ಕ್ರೀಡಾಪಟು ಮತ್ತು ಮೊದಲ ಕ್ರೀಡಾಪಟು ಕೂಟ. ಭಾರತದ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಟೀಮನ್ನು ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಮತ್ತು ಇವತ್ತಿನ ಮಾತುಕತೆಯಲ್ಲಿ ಅವರು ಮಾತನಾಡಲಿಕ್ಕೆ ಇರುವಂಥದ್ದು ಇತ್ತೀಚೆಗೆ ನಡೆದಂಥ ಸೌತ್ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ಗೆದ್ದಿದೆ, ಪ್ರಥಮ ಸ್ಥಾನ ಗೆದ್ದಿರುವಂಥದ್ದು. ಆ ತಂಡದಲ್ಲಿ ಶಶಾಂಕ್ ಜೆ ರೈ ಅವರು ಪ್ರತಿನಿಧಿಸಿದ್ದರು ಭಾರತವನ್ನು. ಆ ಒಂದು ಅನುಭವವನ್ನು ಅವರು ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಮತ್ತು ಅವರ ಒಟ್ಟು ಟೋಟಲ್ ಅವರ ಈ ಒಂದು ಕ್ರೀಡಾ ಜರ್ನಿಯನ್ನು, ಸ್ಪೋರ್ಟ್ಸ್ ಜರ್ನಿಯನ್ನು ಕೂಡ ನಮ್ಮ ಜೊತೆಗೆ ಅವರು ಹಂಚಿಕೊಳ್ಳಿಕ್ಕಿದ್ದಾರೆ. ನಾನು ಶಶಾಂಕ್ ಜೆ ರೈ ಅವರೇ, ನಿಮ್ಮನ್ನು ಈ ಒಂದು ಮಾತುಕತೆಗೆ ಆರಂಭಿಸುವ ಸಂದರ್ಭದಲ್ಲಿ ಮೂಲತಃ ಮಂಗಳೂರಿನ ಹುಡುಗ ಮತ್ತು ಇವತ್ತು ಅರಣ್ಯ ಇಲಾಖೆಯಲ್ಲಿ ಅವರು ವೃತ್ತಿಯಲ್ಲಿದ್ದಾರೆ. ಮಂಗಳೂರಿನ ಸೆಂಟ್ ಅಲೋಸಿಸ್ ಕಾಲೇಜಿನಲ್ಲಿ PUC ಅಧ್ಯಯನ ಮಾಡಿದರು. ಅನಂತರ ಚೆನ್ನೈಯಲ್ಲಿ ಇಂಜಿನಿಯರಿಂಗ್ ಮತ್ತು MBA ಪದವಿಯನ್ನು ಪಡೆದು ಇವತ್ತಿಗೆ ಕೂಡ ಕ್ರೀಡೆಯಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂಥ ಯುವಕ ಶಶಾಂಕ್ ಜೆ ರೈ. ಸೌತ್ ಏಷ್ಯನ್ ಟೂರ್ನಮೆಂಟ್ ಅದು ಯಾವ ರೀತಿ ಇತ್ತು? ಇಂಡಿಯಾ ಅದರಲ್ಲಿ ಗೆದ್ದದ್ದು ಇಡೀ ದೇಶಕ್ಕೆ ಒಂದು ಸಂಭ್ರಮದ ವಿಚಾರ. ನೀವು ಕೂಡ ಆ ತಂಡದಲ್ಲಿ ಭಾಗಿಯಾದದ್ದು ನಮಗೆಲ್ಲರಿಗೂ ತುಂಬ ಖುಷಿಯ ವಿಚಾರ. ಕರಾವಳಿಯ ಒಬ್ಬ ಹುಡುಗ ಈ ಒಂದು ಭಾರತವನ್ನು ಪ್ರತಿನಿಧಿಸ್ತಾ ಇದ್ದಾನೆ ಮತ್ತು ಭಾರತವನ್ನು ಪ್ರತಿನಿಧಿಸುವ ತಂಡದ ಒಬ್ಬ ಪ್ರತಿನಿಧಿಯಾಗಿ ಆಟ ಆಡಿದ ಅನ್ನುವಂಥದ್ದು ನಮ್ಮೆಲ್ಲರಿಗೂ ತುಂಬ ಖುಷಿಯ ವಿಚಾರ. ನಾನು ಮೊದಲಾಗಿ ನಿಮಗೆ ಸಮಸ್ತ ವೀಕ್ಷಕರ, ಕರಾವಳಿ ಜನತೆ ಪರವಾಗಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೇನೆ ಆ ವಿಚಾರಕ್ಕಾಗಿ. ಶಶಾಂಕ್ ಅವರೇ, ಯಾವ ರೀತಿ ಇತ್ತು ಬಾಂಗ್ಲಾದ ಢಾಕಾದಲ್ಲಿ ಈ ಒಂದು ಟೂರ್ನಮೆಂಟ್ ನಡೆದಿತ್ತು? ಸೊ ನಾನು ಮಂಗಳೂರು ಬಾಸ್ಕೆಟ್ಬಾಲ್ ಕ್ಲಬ್ ಇಂದ ಆಡ್ತಾ ಇದ್ದೆ. ಹೌದು, ಬ್ಯಾಂಗ್ಳೂರ್ ಬಾಸ್ಕೆಟ್ಬಾಲ್ ಕ್ಲಬ್ನ ಮೆಂಬರ್ ಆಗಿದ್ದೀನಿ. ಹೌದು. ಆ್ಯಂಡ್ ಅದಾದ ನಂತರ ನಾವು ಒಂದು ನಾರ್ಮಲ್ A ಡಿವಿಷನ್ ಟೂರ್ನಮೆಂಟ್ ಆಫ್ಟರ್ ಕೋವಿಡ್ ಮುಂಚೆ ನ್ಯಾಷನಲ್ಸ್ ಎಲ್ಲ ತುಂಬ ನಡೀತಾ ಇತ್ತು. ಬಟ್ ಕೋವಿಡ್ ಆದ ನಂತರ ಮ್ಯಾಚಸ್ ತುಂಬ ಕಡಿಮೆ. ಸೊ ಆದರೆ ಪ್ರೀವಿಯಸ್ ನ್ಯಾಷನಲ್ಸಿಂದ ಸ್ವಲ್ಪ ಪ್ಲೇಯರ್ಸ್ನ ಪಿಕ್ ಮಾಡಿ ಅವರು ಕ್ಯಾಂಪ್ ಮ್ಯಾಚಸ್ಗೆಲ್ಲ ಹೋಗ್ತಾ ಇದ್ರು ಇಂಡಿಯನ್ ಟೀಮ್. ಆಗ ಇಂಡಿಯನ್ ಟೀಮ್ ಕೋಚಸ್ ಬಂದ್ಬಿಟ್ಟು ನಮ್ಮ ಬ್ಯಾಂಗ್ಳೂರಲ್ಲಿ ಒಂದು ಸ್ಟೇಟ್ ಟೂರ್ನಮೆಂಟ್ ನಡೀತಾ ಇತ್ತು, A ಡಿವಿಷನ್ಸ್. ಅಲ್ಲಿಂದ ನನ್ನನ್ನು ಯಾರಿದು ಹುಡುಗ ಅಂತ ಪಿಕ್ ಮಾಡಿದ್ದಾರೆ. ಸೊ ಅಲ್ಲಿಂದ ಪಿಕ್ ಮಾಡಿ ನಾನು ಮುಂಚೆ ನ್ಯಾಷನಲ್ಸ್ ಆಡಿದ್ದೀನಿ, ಬಟ್ ಒಂದು ಗ್ಯಾಪ್ ಇತ್ತು ಕೋವಿಡ್ ಇಂದಾಗಿ. ಸೊ ಕೋವಿಡ್ ಇಂದಾಗಿ ಗ್ಯಾಪ್ ಇಟ್ಟು ಮತ್ತೆ ನಂದೊಂದು ಡಿಪಾರ್ಟ್ಮೆಂಟಲ್ ಟ್ರೈನಿಂಗ್ ಹೋಗಿದ್ದೆ 1 ವರ್ಷ. ಸೊ ಅದರಲ್ಲಿ ಒಂದು 1-2 ಇಯರ್ಸ್ ಗ್ಯಾಪ್ ಅಲ್ಲಿದ್ದೆ, ಪ್ರಾಕ್ಟೀಸ್ ಅಲ್ಲಿದ್ದೆ. ಬಟ್ ಎಲ್ಲೂ ನನ್ನ ಬಾಸ್ಕೆಟ್ಬಾಲ್ ಟ್ಯಾಲೆಂಟ್ನ ಎಲ್ಲೂ ಪ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ, ಮ್ಯಾಚಸ್ ಎಲ್ಲ ಆಡೋಕ್ಕಾಗಿಲ್ಲ. ಹಾಗೆ ಈ 1-2 ವರ್ಷದ ಕೋವಿಡ್ನ ಕಾರಣದಿಂದಾಗಿ ಮ್ಯಾಚಸ್ ಆಡ್ಲಿಕ್ಕೆ ಆಗಲಿಲ್ಲ. ಆದರೂ ನಿರಂತರವಾಗಿ ಪ್ರಾಕ್ಟೀಸ್ ಅಲ್ಲಿದ್ದೆ. ಸೊ A ಡಿವಿಷನ್ ಮ್ಯಾಚಸ್ ಅಲ್ಲಿ ಆಡೋದು ನೋಡ್ಬಿಟ್ಟು ಅಲ್ಲಿ ನಮ್ಮ ಫಾರಿನ್ ಕೋಚ್ ಸರ್ಬಿಯಾದಿಂದ ಬಂದಿದ್ದಾರೆ, ಮ್ಯಾಟಿಕ್ ಅಂತ. ಅವರು ಯಾರಿದು ನನ್ನ ಕ್ಯಾಂಪಿಗೆ ಕರ್ಕೊಳ್ಳಿ ಅಂತ ಹೇಳಿ, ಮತ್ತೆ ನಮ್ಗೆ ಕ್ಯಾಂಪ್ ಅಲ್ಲಿ ನಂಗೆ ನನಗೆ ಸಪ್ರೇಟ್ ಟ್ರೈನಿಂಗ್ ಜಾಸ್ತಿ ಇತ್ತು. ಟೀಮ್ ಅಲ್ಲದೆ ಟೀಮ್ ಜೊತೆನೂ ಆಲ್ಮೋಸ್ಟ್ ನಿಮ್ಮ ಮೇಲೆ ಭಾರಿ ದೊಡ್ಡ ನಿರೀಕ್ಷೆ ಇತ್ತು ಅಂತ ಕಾಣಿಸುತ್ತೆ. ಬಟ್ ಅದೇ, ಸೊ ಟೀಮ್ ಜೊತೆ ಒಂದು ಡೈಲಿ 4 hours ಪ್ರಾಕ್ಟೀಸ್ ಇದ್ರೆ ನನಗೆ ಸಪ್ರೇಟ್ ಒಂದು 2-3 hours ಎಕ್ಸ್ಟ್ರಾ. ಸೊ ಡೈಲಿ ನಾವು ನನ್ನ ಪ್ರಾಕ್ಟೀಸ್ ಅವರ್ಸ್ ಆಲ್ಮೋಸ್ಟ್ ಫಾರ್ 2.5 months ಇಟ್ ಹಸ್ ಬೀನ್ 8 ತಾಸು ಡೈಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಹಾಗೆ ಲೈಕ್ ಲಾಟ್ ಆಫ್ ಹಾರ್ಡ್ ವರ್ಕ್ ಇಂಡಿಯನ್ ಕ್ಯಾಂಪಲ್ಲಿ. ಮತ್ತೆ ತುಂಬಾ ನಿಜಕ್ಕೂ ದಿನದಲ್ಲಿ 8 ಗಂಟೆ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ತುಂಬಾ ಕಠಿಣವಾದಂತ ಒಂದು ತರಬೇತಿ. ನಮ್ಗೆ ಅಲ್ಲಿ ದೇವನಹಳ್ಳಿ ಹತ್ರ ವಿದ್ಯಾನಗರ್ DYES ಸ್ಪೋರ್ಟ್ಸ್ ಫೆಸಿಲಿಟಿ ಇದೆ. ಸೊ ಅಲ್ಲಿ ನಮಗೆ ಆಲ್ಮೋಸ್ಟ್ 2.5 months ಕ್ಯಾಂಪಲ್ಲಿಟ್ಟು
ಕೋವಿಡ್ ಇದರಿಂದಾಗಿ ಜಾಸ್ತಿ ಹೊರಗೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಓಕೆ ಓಕೆ ವೆರಿ ಸ್ಟ್ರಿಕ್ಟ್, ಸ್ವಲ್ಪ ಸ್ಟ್ರಿಕ್ಟ್ ಫೆಸಿಲಿಟಿ ಅಂತ ಹೇಳ್ಬೋದು. ಹೌದು ಹೌದು ಎಲ್ಲ ಕೋವಿಡ್ ಪ್ರೋಟೋಕಾಲ್ಗಳನ್ನೆಲ್ಲ ನಾವು ಫಾಲೋ ಮಾಡಬೇಕು. ಹೌದು, ಫಾಲೋ ಮಾಡ್ತಾ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ 2.5 months ಅಲ್ಲಿ ಕಳೆದು ಅಲ್ಲಿಂದ ನಾವು ನವೆಂಬರ್ 13th ಢಾಕಾಗೆ ಹೊರಟ್ವಿ. ಢಾಕಾಗೆ ಹೊರಟಿ ಅಲ್ಲಿ ಆಲ್ರೆಡಿ ಕ್ವಾಲಿಫೈಯರ್ಸ್ ಏನೋ ಆಡ್ಬಿಟ್ಟು ದೇ ಹ್ಯಾಡ್ ಟು ಕ್ವಾಲಿಫೈ ಫಾರ್ ದ ಚಾಂಪಿಯನ್ಶಿಪ್. ಸೊ ಅಲ್ಲಿಗೆ 3 teams ಕ್ವಾಲಿಫೈ ಆಗಿದ್ರು. ಒಂದು ಬಂದ್ಬಿಟ್ಟು ಮಾಲ್ಡೀವ್ಸ್, ಮತ್ತೆ ನಮ್ಮ ಶ್ರೀಲಂಕಾ ಆ್ಯಂಡ್ ಬಾಂಗ್ಲಾದೇಶ್. ಸೊ ನಮ್ಮ ರ್ಯಾಂಕಿಂಗ್ಗಿಂತ ಸ್ವಲ್ಪ ಕಡಿಮೆ ರ್ಯಾಂಕಿಂಗ್ ಟೀಮ್ಸ್. ಬಟ್ ಫೆಡರೇಷನ್ ಚಾಂಪಿಯನ್ಶಿಪ್ ಈಸಿಯಾಗಿ ಆಡುವಾಗಿಲ್ಲ. ಸೊ ವಿ ಪ್ಲೇ, ಎಲ್ಲರೂ ಕಠಿಣ ತರಬೇತಿಯಾಗಿ ಬಂದಿರ್ತಾರೆ. ಹೌದು. ಸೊ ನಾವು ಚೆನ್ನಾಗಿ ಆಡಿದ್ವಿ. ನಾವು 3 team ಮೇಲೆನೂ ಗೆದ್ವಿ, ಒಳ್ಳೆ ಮಾರ್ಜಿನಲ್ಲಿ ಗೆದ್ವಿ. ನಮ್ಗೆ ಮೊದಲ ಮ್ಯಾಚ್ ಯಾರ ಜೊತೆಗೆ ಬಂತು ನಿಮಗೆ? ಫಸ್ಟ್ ಮ್ಯಾಚ್ ನಾವು ಮಾಲ್ಡೀವ್ಸ್ ಜೊತೆ ಆಡಿದ್ವಿ. ಅದು ಈಸಿ ಮ್ಯಾಚಸ್ ಇತ್ತು. ಮತ್ತೆ ಶ್ರೀಲಂಕಾ ಮೇಲೆ ಒಂದು ಮ್ಯಾಚ್ ಆಡಿದ್ವಿ. ಲಾಸ್ಟ್ ಮ್ಯಾಚ್ ಬಾಂಗ್ಲಾದೇಶ್ ಮಾಡಿದ್ವಿ. ಸೊ 3 ಮ್ಯಾಚ್ ನಾವು ಗೆದ್ವಿ. ಬಾಂಗ್ಲಾದೇಶ್ ಬಂದ್ಬಿಟ್ಟು ಶ್ರೀಲಂಕಾ ಮೇಲೆ ಸೋತೋದ್ರು. ಸೊ ಅವರು ಬ್ರಾನ್ಸ್ ಮೆಡಲ್ ಗೆದ್ದು, ಶ್ರೀಲಂಕಾ ಬಂದ್ಬಿಟ್ಟು 2nd place ರನ್ನರ್ಸ್ ಅಪ್ ಆಗಿದ್ರು. ಎಸ್, ಈ ಒಂದು ಟೂರ್ನಿಯಲ್ಲಿ ಗೆದ್ದ ನಂತರ ಅಥವಾ ಆಡ್ತಾ ಇದ್ದಾಗ ನಿಮಗೆ ಒಂದು ಇಂಟರ್ನ್ಯಾಷನಲ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋ ಸಂದರ್ಭದಲ್ಲಿ ಮತ್ತಷ್ಟು ತರಬೇತಿ ಅಥವಾ ನಾವು ಇನ್ನಷ್ಟು ಚೇಂಜಸ್ ಮಾಡಿಕೊಳ್ಬೇಕು ಅಥವಾ ಒಟ್ಟು ನಿಮಗೆ ಅನಿಸಿದ್ದು ಏನು ಫಾರ್ ದ ನೆಕ್ಸ್ಟ್ ಮುಂದಿನ ನಿಮ್ಮ ಸ್ಟೆಪ್ನ ಸಂದರ್ಭದಲ್ಲಿ ನಿಮಗೆ ಈ ಒಂದು ಈವೆಂಟ್ ಅಥವಾ ಈ ಒಂದು ಟೂರ್ನಿ ಗೈಡ್ ಮಾಡಿದ ಅಥವಾ ಅದು ಕಲಿಸಿಕೊಟ್ಟ ವಿಚಾರಗಳು? ಸೊ ನಾನು ಬಂದ್ಬಿಟ್ಟು ಇಲ್ಲೇ ಮಂಗಳೂರಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಸೊ ಇಲ್ಲಿ ಎಷ್ಟು ನಂಬರ್ ಆಫ್ ಪ್ಲೇಯರ್ಸ್ ಇದ್ದಾರೆ ಅದು ತುಂಬಾ ಕಡಿಮೆ ಕಂಪೇರ್ ಟು ಈಗ ಮೆಟ್ರೋ ಸಿಟೀಸ್ ಲೈಕ್ ಬ್ಯಾಂಗ್ಳೂರ್. ಕರ್ನಾಟಕದಲ್ಲಿ ಬಾಸ್ಕೆಟ್ಬಾಲ್ಗೆ ಹಬ್ ಅಂದ್ರೆ ಬ್ಯಾಂಗ್ಳೂರ್. ಬಟ್ ನಾನು ಒಬ್ನೇ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು, ನನ್ನ ಕೋಚ್ ಇದ್ದಾರೆ ಆದಿತ್ಯ ಮಹಲೆ ಅಂತ. ಸೊ ಅವರ ಗೈಡೆನ್ಸ್ ಅಂಡರ್ ಅಲ್ಲಿ, ಮತ್ತೆ ನಮ್ಮ ಕ್ಲಬ್ ಪ್ರೆಸಿಡೆಂಟ್ ಇದ್ದಾರೆ, ಓನರ್ ಅಂಡ್ ಪ್ರೆಸಿಡೆಂಟ್ ನವೀನ್ ಶೆಟ್ಟಿ ಅಂತ. ಸೊ ಅವರು ಗೈಡೆನ್ಸ್ ಅಂಡರ್ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವೆನ್ ನಾವು ಈಗ ಈ ದೊಡ್ಡ ಮಟ್ಟಕ್ಕೆ ಹೋಗುವಾಗ, ಚಿಕ್ಕ ಸ್ಕೂಲ್ ಮಟ್ಟದಲ್ಲಿ ನೀವು ಆಡಿದ್ರೆ ಸಾಕು, ಜಿದ್ದಲ್ಲಿ ಆಡಿದ್ರೆ ಸಾಕು, ಹಾಗಿರುತ್ತೆ. ಬಟ್ ಆಸ್ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್, ಈಗ ಸ್ಟೇಟ್ ಲೆವೆಲ್ ಹೋದ ನಂತರ ನ್ಯಾಷನಲ್ಸ್ ಅಲ್ಲಿ, ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾ ಹೋಗ್ಬೇಕು. ಏಜ್ ಗ್ರೂಪ್ ಅಲ್ಲಿ ಇಟ್ ಈಸ್ ಈಸಿಯರ್, ನಾವು ಆಡ್ಬೋದು. ಮತ್ತೆ ಆಸ್ ಏಜ್ ಗ್ರೂಪ್ ಮುಗಿದ ನಂತರ, ಟೀನೇಜ್ ಮುಗಿದ ನಂತರ ಫಿಟ್ನೆಸ್ ಮತ್ತೆ ನ್ಯೂಟ್ರಿಷನ್ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಡುವಾಗ. ನಾನು ಒಂದೊಂದು ಬೇರೆ ಬೇರೆ ಆಸ್ಪೆಕ್ಟ್ಸ್ಗೆ ಬೇರೆ ಬೇರೆ ಗೈಡೆನ್ಸಿಗೆ ಪ್ರಿಫರ್ ಮಾಡ್ತೀನಿ. ಸೊ ನಾನು ಬಂದು ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ಗೆ ಜಿಮ್ಗೆ ಅದನ್ನ ಐ ಗೋ ಟು ಆಟಮ್ ಫಿಟ್ನೆಸ್. ಮತ್ತೆ ನ್ಯೂಟ್ರಿಷನ್ ನನ್ನ ಕಸಿನ್ ಒಬ್ರು ಇದ್ದಾರೆ, ಪೃಥ್ವಿ ಅಂತ, ಅವ್ರ ಗೈಡೆನ್ಸ್ ತಗೋತೀನಿ. ಹಾಗೆ ಸೊ ಮತ್ತೆ ಕೋಚ್ ಆನ್ ಕೋರ್ಟ್ ಬಾಸ್ಕೆಟ್ಬಾಲ್ ಡ್ರಿಲ್ಸ್ ಮತ್ತೆ ವಿತ್ ಬಾಲ್ ಇದೆಲ್ಲ ನಮ್ಮ ಕೋಚ್ ಇದ್ದಾರೆ ಆದಿತ್ಯ. ಸೊ ಹಾಗೆ ಬೇರೆ ಬೇರೆ ಆಸ್ಪೆಕ್ಟ್ಸ್ನ ಬೇರೆ ಬೇರೆ ಟ್ರೈನರ್ಸ್ ಹತ್ರ ಹೀಗೆ ಡಿವೈಡ್ ಮಾಡಿದ್ರಿಂದಾಗಿ ಇಟ್ ಇಸ್ ಬೆಟರ್, ಪರ್ಫಾರ್ಮೆನ್ಸ್ ಜಾಸ್ತಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಬಹುಶಃ ಈ ಢಾಕಾ ಅದೇನು ಮೊನ್ನೆ ಗೆಲುವು ನಿಮ್ಮಲ್ಲಿ ಬರೀ ದೊಡ್ಡ ಮಟ್ಟಿಗೆ ಕಾನ್ಫಿಡೆನ್ಸ್ ಅನ್ನು ಮೂಡಿಸಿದ್ದ ಅಂತ? ಹೌದು, ಆಬ್ವಿಯಸ್ಲಿ ಇಂಟರ್ನ್ಯಾಷನಲ್ ವಿನ್, ಅದು ನಂದು ಫಸ್ಟ್ ಇಂಟರ್ನ್ಯಾಷನಲ್ ಅಪಿಯರೆನ್ಸ್. ಇದಕ್ಕೆ ಮುಂಚೆ ನಾನು ಇಂಟರ್ನ್ಯಾಷನಲ್ ಅಪಿಯರೆನ್ಸ್ ಇದೆ, ಬಟ್ ನಾಟ್ ದ ಇಂಡಿಯನ್ ಟೀಮ್. ನಮ್ದು IPL ತರ ಫ್ರಾಂಚೈಸ್ ನಾನು ರೆಪ್ರೆಸೆಂಟ್ ಮಾಡಿದ್ದೆ, ಅದು ಹೈದರಾಬಾದ್ ಅಲ್ಲಿ ನಡೀತು. ಬಟ್ ಅದು ನಾವು ಮ್ಯಾಚ್ ಗೆದ್ದಿರ್ಲಿಲ್ಲ. ಬಟ್ ಇದು ಇಟ್ಸ್ ಅ ವೆರಿ ಬಿಗ್ ಸ್ಟೆಪ್ ಅಹೆಡ್. ಇಂಟರ್ನ್ಯಾಷನಲ್ ಮೆಡಲ್ ತರೋದು ಫಾರ್ ದ ಕಂಟ್ರಿ, ಫೀಲ್ ಇಟ್ಸ್ ಅ ಬಿಗ್ ಪ್ರೈಡ್. ಈಗ ನೀವು ಹೇಳಿದ್ರಿ, ನೀವು ಬಾಂಗ್ಲಾದೇಶ್ ಆಮೇಲೆ ಶ್ರೀಲಂಕಾ ಟೀಮ್ ಅವರೆಲ್ಲ ಫೇಸ್ ಮಾಡಿದ್ದೇವೆ ಅಂತ. ಅವರ ಪರ್ಫಾರ್ಮೆನ್ಸ್ ಎಲ್ಲ ನೋಡುವಾಗ ಸೋತಿರ್ಬೋದು ಅವರು, ಬಟ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ಅವರು ದೇ ನಾಟ್ ಅ ಬ್ಯಾಡ್ ಟೀಮ್, ಒಳ್ಳೆ ಟೀಮ್ ಅವರು. ದೇರ್ ಗೈಡೆನ್ಸ್ ಲೆವೆಲ್ ಸ್ವಲ್ಪ ಕಡಿಮೆ ಇದೆ. ಮತ್ತೆ ಅವ್ರದ್ದು ಮೇ ಬಿ ಫೆಸಿಲಿಟೀಸ್ ನಮ್ಮ ಕಂಟ್ರಿಯಿಂದ ಸ್ವಲ್ಪ ಕಡಿಮೆ ಇರ್ಬೋದು ನನ್ನ ಪ್ರಕಾರ, ಸೌತ್ ಏಷ್ಯನ್ ಕಂಟ್ರೀಸ್ ಇರೋದ್ರಿಂದ. ಮತ್ತೆ ಅವ್ರದ್ದು ಈಗ ನೋಡಿದ್ರೆ ಅವ್ರ ಕಂಟ್ರೀಸು ಕ್ರಿಕೆಟಿಂಗ್ ಕಂಟ್ರಿ. ಅದು ಒಂದು ನಮ್ಮ 3 ಕಂಟ್ರಿಯಲ್ಲೂ
ನೋಡುವಂಥ ವಿಷಯ. ಎಂಟೈರ್ ಕಂಟ್ರಿ ಈಸ್ ಇನ್ ಟು ಕ್ರಿಕೆಟ್. ಎಸ್ ಸೊ ಎಕ್ಸಾಕ್ಟ್ಲಿ. ಅದು ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್. ಅವ್ರ ಪ್ಲೇಯರ್ಸ್ಗೂ ಅಷ್ಟು ಮೇ ಬಿ ಮೋಟಿವೇಶನ್ ಸಾಕಾಗ್ತಿಲ್ಲ ಮೇ ಬಿ. ಎಸ್ ನೀವು ಹೇಳುವಂಥದ್ದು ಎಸ್ ವಿದ್ಯಾರ್ಥಿಗಳು ಯುವಕರು ಎಲ್ಲರೂ ಆಟ ಅಂದರೆ ಕ್ರೀಡೆ ಅಂದರೆ ಅದು ಕ್ರಿಕೆಟ್ ಅಂತ ತಿಳ್ಕೊಂಡಿರ್ತಾರೆ. ಎಲ್ಲ ಅದನ್ನೇ ನೋಡ್ತಾ ಇರ್ತಾರೆ, ಅದನ್ನೇ ಸಂಭ್ರಮ ಪಡ್ತಾ ಇರ್ತಾರೆ. ಮತ್ತು ಎಲ್ಲ ಪೇರೆಂಟ್ಸ್ ಕೂಡ ನಮ್ಮ ಮಕ್ಕಳು ಕ್ರಿಕೆಟ್ ಸ್ಟಾರ್ ಆಗಲಿ ಅಂತಲೇ ಕಳಿಸ್ತಾ ಇರ್ತಾರೆ, ಪ್ರೋತ್ಸಾಹ ಕೂಡ ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಇತರ ಕ್ರೀಡೆಗಳತ್ತ ಗಮನ ಹರಿಸುವುದು, ಅದಕ್ಕೆ ಸರ್ಕಾರಗಳು ಪ್ರೋತ್ಸಾಹ ಕೊಡುವಂಥದ್ದು. ಎಸ್ ನೀವೇನು ಹೇಳಲಿಕ್ಕೆ ಬಯಸ್ತೀರಿ ಭಾರತದ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ನಾವು ಬಾಸ್ಕೆಟ್ಬಾಲನ್ನು ನೋಡುವಾಗ? ಸೊ ನಮ್ಮ ಫೆಡರೇಷನ್ ಎಷ್ಟಾಗತ್ತೆ ಅಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ವಿ ಕಾಂಟ್ ಬ್ಲೇಮ್ ದಮ್. ಎಷ್ಟಾಗತ್ತೆ, ಎಷ್ಟು ಫಂಡ್ಸ್ ಬರುತ್ತೆ, ಮ್ಯಾಚಸ್ ನಡೀತಾ ಇದೆ, ಈಗ ನೆಕ್ಸ್ಟ್ ಲೀಗ್ಸ್ ಬರ್ತಾ ಇದೆ, ಎಲ್ಲ ಆಲ್ಮೋಸ್ಟ್ ಹೌ ಮಚ್ ದೇ ಕ್ಯಾನ್ ದೇ ಆರ್ ಡೂಯಿಂಗ್. ಬಟ್ ಇಟ್ ಇಸ್ ಬೆಟರ್ ಜನರಲ್ ಪಬ್ಲಿಕ್ ಅವ್ರದ್ದು ಒಂದು ಜಾಸ್ತಿ ಪ್ರೋತ್ಸಾಹ ಸಿಕ್ಕಿದ್ರೆ ಒಳ್ಳೇದು. ಮತ್ತೆ ಕಾರ್ಪೊರೇಟ್ ಕಂಪನೀಸ್ ಈಗ ಸ್ಪೋರ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು 5 ವರ್ಷದಲ್ಲಿ ಇಂಡಿಯಾ ಕ್ಯಾನ್ ಗೆಟ್ ಅ ಲಾಟ್ ಆಫ್ ಮೆಡಲ್ಸ್ ಇನ್ ಒಲಿಂಪಿಕ್ ನನ್ನ ಪ್ರಕಾರ. ಮತ್ತೆ ನಮ್ದು ಈಗ ಗವರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಇನ್ನೂ ಸ್ವಲ್ಪ ಸ್ಪೋರ್ಟ್ಸ್ ಕೋಟಾ ರಿಕ್ರೂಟ್ಮೆಂಟ್ ಸ್ವಲ್ಪ ಜಾಸ್ತಿ ಆದ್ರೆ ದಟ್ ಈಸ್ ಪ್ರಮೋಷನ್ ಆಗುತ್ತೆ ಕ್ರೀಡಾಪಟುಗಳಿಗೆ. ಹೌದು, ಅದು ಮತ್ತೆ ಒಂದು ಲೈಫ್ ಸೆಕ್ಯೂರ್ ಅಪರ್ಚುನಿಟಿ ಆಗ್ಬಿಡತ್ತೆ. ಇದೆಲ್ಲ ಆದ್ರೆ ಇಟ್ ವಿಲ್ ಬಿ ಅ ಬಿಗ್ ಥಿಂಗ್. ಇದು ರೈ ಅವರೇ, ನೀವೊಂದು ಮಾತು ಹೇಳಿದ್ರಿ, ಜನರಲ್ ಪಬ್ಲಿಕ್ ಅಂದರೆ ಒಟ್ಟು ಸಮುದಾಯ ಬಾಸ್ಕೆಟ್ಬಾಲ್ ಥರ ಬೇರೆ ಎಲ್ಲ ಕ್ರೀಡೆಗಳಿಗೆ ಒಂದಷ್ಟು ಪ್ರೋತ್ಸಾಹ ಕೊಡಬೇಕು ಅಂತ. ಅಂದರೆ ನಾನು ಕೂಡ ಒಂದು ಮಾತು ಹೇಳಿದಾಗೆ ಏನು ಆಲ್ಮೋಸ್ಟ್ ಎಲ್ಲರಿಗೆ ಕೂಡ ಕ್ರೀಡೆ ಅಂದರೆ ಕ್ರಿಕೆಟ್ ಅಂತ ಇದೆ. ನನಗೆ ಭಾರಿ ಒಂದು ಕುತೂಹಲ ನಿಮ್ಮ ಹತ್ರ. ಎಸ್ ಇವತ್ತಿಗೆ ಕೂಡ ನಮ್ಮಲ್ಲಿ ಭಾರತದಲ್ಲಿ ಕ್ರೀಡೆ ಅಂದರೆ ಅದು ಕ್ರಿಕೆಟ್ ಅಂತಲೇ ಉಂಟು ಎಲ್ಲ ವಲಯದಲ್ಲೂ ಕೂಡ. ಸೊ ನೀವು ಬಾಸ್ಕೆಟ್ಬಾಲ್ಗೆ ಎಂಟ್ರಿ ಆದದ್ದು ಹೇಗೆ ಅಂತ? ನಿಮ್ಮ ಪೇರೆಂಟ್ಸ್ ಸೇರಿಸಿದ್ರು, ಅವರ ಒತ್ತಾಯನೋ ಅಲ್ಲ ನಿಮ್ಮ ಆಸಕ್ತಿಯೋ, ನಿಮ್ಮ ಫ್ರೆಂಡ್ಸ್ ಹೇಳಿದ್ರು? ಸೊ ಅದೇ ನೀವ್ ಹೇಳ್ದಾಗೆ ಇಡೀ ಇಂಡಿಯಾ ಬರೀ ಕ್ರಿಕೆಟ್ ಆಡತ್ತೆ. ನಾನು ಸ್ಪೋರ್ಟ್ಸ್ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಕ್ರಿಕೆಟ್ ಅಲ್ಲೇ. ಮತ್ತೆ ನಾನು ಬೆಳೆಯೋದು ನೋಡಿ, ಹೈಟ್ ನೋಡಿ ಒಬ್ರು. ಎಷ್ಟು ಹೈಟ್ ಇದ್ರಿ ನೀವು? ನಾನು ಬಾಸ್ಕೆಟ್ಬಾಲ್ ಸೇರುವಾಗ 6 feet ಇದ್ದೆ, ಈಗ 6'4" ಇದ್ದೀನಿ. 6'4" ಇದ್ದೀರಿ. ಸೊ ಅದೇ ಮೇನ್ಲಿ ಕ್ರಿಕೆಟ್ ಇಂದ ಬಾಸ್ಕೆಟ್ಬಾಲ್ ಬರಕ್ಕೆ ರೀಸನ್ ಹಾಗೆ. ಒಬ್ರು ಕೋಚ್ ಇದ್ರು ಸ್ಕೂಲಲ್ಲಿ, ಮತ್ತೆ PDs. ನನ್ನ ಪೇರೆಂಟ್ಸ್ ತುಂಬಾ ಫೋರ್ಸ್ ಮಾಡಿದ್ದಾರೆ. ಆಗ ಇಟ್ ವಾಸ್ ಜಸ್ಟ್ ಫೋರ್ಸಿಂಗ್, ಈಗ ಒಂದು ಪ್ಯಾಷನ್ ತರ ಬೆಳೆದ್ಬಿಟ್ಟು ಇಲ್ಲಿ ಮಟ್ಟಕ್ಕೆ ಬಂದಿದ್ದೀವಿ. ಎಸ್ ನೀವು 6.4 ಇದ್ದೀರಿ ಅಂತ ಹೇಳಿದ್ರಿ. ಬಹುಶಃ 6 ಅಥವಾ 6ಗಿಂತ ಎಬವ್ ಇದ್ದವರೇ ಏನು ಬಾಸ್ಕೆಟ್ಬಾಲ್ ಏನು ಕೋರ್ಟಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಆಗುತ್ತಾ ಹೇಗೆ? ಅಥವಾ ಇಲ್ಲ, ಹಾಗೇನಿಲ್ಲ. ಈಗ ಶಾರ್ಟ್ ಪ್ಲೇಯರ್ಸ್ ಇದ್ದಾರೆ. ಈಗ ನಮ್ಮ ಇಂಡಿಯನ್ ಟೀಮಲ್ಲಿ ಶಾರ್ಟ್ ಪ್ಲೇಯರ್ಸ್, ಈಗ ಜೋಗಿಂದರ್ ಸಿಂಗ್ ಅಂತ ಇದ್ದಾರೆ. ಅವ್ರು ಬಂದ್ಬಿಟ್ಟು ಜಸ್ಟ್ 5'10", 5'9" ಆ ಹೈಟ್ ಇದ್ದವು. ಸೊ ಅದು ಗೇಮ್ ಸ್ಟೈಲ್ ಡಿಫರ್ ಆಗುತ್ತೆ, ಒಂದೊಂದು ಪೊಸಿಷನ್ಗೂ ಬೇರೆ ಬೇರೆ ಹೈಟ್ ಅವ್ರ. ನಾನೆಲ್ಲ ಬಾಸ್ಕೆಟ್ಬಾಲ್ ಅಲ್ಲಿ ಮೀಡಿಯಂ ಹೈಟೆಡ್, ನನ್ಕಿಂತ ಶಾರ್ಟ್ ಪ್ಲೇಯರ್ಸು ಇದ್ದಾರೆ. ಬಟ್ ಜಾಸ್ತಿ ಆಡೋರು ಯೂಶುವಲಿ ತುಂಬಾ ಹೈಟ್ ಇದ್ದವರು ಇದ್ದಾರೆ. ನಮ್ಮ ಟೀಮಲ್ಲೇ ಆಲ್ಮೋಸ್ಟ್ ನನ್ಕಿಂತ ಉದ್ದ ಇರೋರೇ ಜಾಸ್ತಿ, ನಾನು ಮೀಡಿಯಂ ಹೈಟೆಡ್. 6.4 ಇದ್ರು ಕೂಡ ನೀವು ಮೀಡಿಯಂ ಹೈಟ್. ನಮ್ಮ ಟೀಮಲ್ಲಿ ಒಬ್ರು ಬಂದ್ಬಿಟ್ಟು 7'1" ಇದ್ದಾರೆ. 7'1" ಇದ್ದಾರೆ. ಅವ್ರ ಬಹುಶಃ ಕೈಯಲ್ಲಿ ಇಟ್ಕೊಂಡಿಗೆ ಬಾಲ್ ಹಾಕ್ಬೋದೇನೋ. ಹಾಕ್ಬೋದು ಅಷ್ಟು ಈಸಿಯಾಗಿ. ಎಸ್ ಶಶಾಂಕ್ ಅವರೇ, ನಮ್ಮ ವಿದ್ಯಾರ್ಥಿಗಳ ನಡುವೆ, ಯೂತ್ಸ್ ನಡುವೆ ಬೇರೆ ಬೇರೆ ಕ್ರೀಡೆಗಳ ಬಗ್ಗೆ ಸ್ವಲ್ಪ ಏನು ಒಂಥರ ಜಾಗೃತಿ ಅಥವಾ ಒಂಥರ ಅವೇರ್ನೆಸ್ ಅಂತ ಹೇಳ್ತೀವಿ, ಅಥವಾ ಅದರ ಬಗ್ಗೆ ಒಂದು ಆಸಕ್ತಿ ಮೂಡಿಸ್ಬೇಕಲ್ಲ. ಈಗ ನಿಮ್ಮ ಹತ್ರ ಕೆಲವು ವಿಷನ್ಸ್ ಇರ್ಬೋದು, ಕಲ್ಪನೆಗಳಿರ್ಬೋದು, ಏನು ಮಾಡ್ಬೋದು, ಹೇಗೆ ಮಾಡ್ಬೋದು, ಯಾವ ರೀತಿ? ಈಗ ಸ್ಪೋರ್ಟ್ಸ್ ನಾಲೆಜ್ ಬರೋದು ಬಂದ್ಬಿಟ್ಟು ಫ್ರಮ್ ಸ್ಕೂಲ್ ಲೆವೆಲ್. ಎಸ್, ಈಗ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಮತ್ತೆ ಸ್ಕೂಲ್ ಇವ್ರು ನಮ್ಮ ಟೀಚರ್ಸ್ ಯಾರ್ಯಾರು ಇರ್ತಾರೆ, ನಮ್ಮ ನಾರ್ಮಲಿ ಸ್ಪೋರ್ಟ್ಸ್ ಆರ್ ಅಂತ ಇರ್ತಾರೆ. ಇಟ್ ಇಸ್ ಒಂದ್ ಗಂಟೆ ಆಡಿಸ್ತಾರೆ ಮಕ್ಕಳನ್ನ, ಅದು ಸಾಕಾಗ್ಲಿಕ್ಕಿಲ್ಲ. ಅದು ಒಂಥರ ಆಡ್ಬೋದು ಬಿಡ್ಬೋದು, ಅರ್ಧ ಮಕ್ಳು ಆಡ್ತಾ ಇರ್ತಾರೆ, ಆಪ್ಷನಲ್ ಆಗ್ಬಿಡುತ್ತೆ. ಸ್ಪೋರ್ಟ್ಸ್ ಅಂತ ಇಫ್ ದೇ ಗೆಟ್ ಅ ಸಬ್ಜೆಕ್ಟ್ ಆರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲರೂ ಚೆನ್ನಾಗಿರಕ್ಕಾಗಲ್ಲ. ಸ್ಪೋರ್ಟ್ಸ್ ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಅಂಥದ್ದು ಏನಾದ್ರು ಒಂದು ಸಬ್ಜೆಕ್ಟ್
ಅಥವಾ ಇನ್ ಸ್ಕೂಲ್ ಕಂಪಲ್ಸರಿ ಆಗಿ, ನಾಟ್ ಜಸ್ಟ್ ಸ್ಪೋರ್ಟ್ಸ್, ಡ್ಯಾನ್ಸ್ ಇರ್ಬೋದು, ಎಜುಕೇಶನ್ ವಿತ್ ಸ್ಟಡೀಸ್, ಇದು ಒಂದು ಕಂಪಲ್ಷನ್ ಅಂತ ಇಟ್ರೆ ಇಟ್ ಕ್ಯಾನ್ ಕಮ್ ಅಪ್. ಆಗ ಏನಾಗುತ್ತೆ, ಎಲ್ಲಾ ಮಕ್ಕಳು ಆಡ್ತಾರೆ, ಅಥವಾ ಯಾವುದೋ ಆ ಒಂದು ಸಬ್ಜೆಕ್ಟ್ಗೋಸ್ಕರ ಆದ್ರೂ ಯಾವುದೋ ಒಂದು ಫೀಲ್ಡ್ ಅಲ್ಲಿ ಇಳಿತಾರೆ. ದ್ಯಾಟ್ ಕ್ಯಾನ್ ಟರ್ನ್ ಇನ್ ಟು ಪ್ಯಾಷನ್ ಸ್ವಲ್ಪ ವರ್ಷದಲ್ಲಿ. ಪ್ರೊಫೆಷನಲಿಸಮ್ ಬರ್ಬೋದು ಆ ಮಟ್ಟದಿಂದಾನೆ, ಫ್ರಮ್ ದ ಸ್ಕ್ರಾಚ್. ಈಗ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ಏಜ್ ಇಂದಾನೆ ಒಂದು ಕಂಪಲ್ಷನ್ ಅಂತ ಇಟ್ರೆ ಅವ್ರ ಮಕ್ಕಳು ಬೆಳೀತಾ ದೇ ಕ್ಯಾನ್ ಬಿಕಮ್ ವೆರಿ ಗುಡ್ ಟ್ಯಾಲೆಂಟೆಡ್, ಮೇ ಬಿ ಬಾಸ್ಕೆಟ್ಬಾಲ್ ಪ್ಲೇಯರ್ಸ್ ಇರಲಿ ಅಥವಾ ಯಾವುದೇ ಫೀಲ್ಡ್ ಅಲ್ಲಿ ಹೇಳ್ಬೋದು. ಒಂದು ಎಕ್ಸ್ಟ್ರಾ ಕರಿಕ್ಯುಲರಿಗೆ ಆ ಪ್ರೋತ್ಸಾಹ ಇಲ್ಲ ನನ್ನ ಪ್ರಕಾರ. ಅದು ನಮ್ಮ DK ಡಿಸ್ಟ್ರಿಕ್ಟ್ ಅಲ್ಲಿ ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಸ್ಟಡೀಸ್ ಪಕ್ಕ ಜಾಸ್ತಿ ಅಂತ ನಂಗೆ ಅನ್ಸುತ್ತೆ. ನಾವು ಬರೀ ರ್ಯಾಂಕ್ ಬರ್ಬೇಕಂತ ಮಾತ್ರ ಲೆಕ್ಕ ಮಾಡ್ತಾ ಇರ್ತೇವೆ. ಕರೆಕ್ಟ್. ಅದು ಆಕ್ಚುಲಿ ಐ ಕಾಂಟ್ ಬ್ಲೇಮ್ ದ ಪೇರೆಂಟ್ಸ್, ಅವ್ರದ್ದೇನು ಫಾಲ್ಟ್ ಅಂತ ಹೇಳಲ್ಲ. ಇಟ್ ಈಸ್ ವೆರಿ ರಿಸ್ಕಿ. ಈಗ ಸ್ವಲ್ಪ ಬರ್ತಾ ಇದೆ, ಲೈಕ್ ಓಪನಿಂಗ್ಸ್ ಇದೆ, ಜಾಬ್ಸ್ ಇದೆ. ಅದೊಂದು ಪ್ರಶ್ನೆ ಬರುತ್ತೆ, ಯಾಕಂತಂದ್ರೆ ಎಲ್ಲ ಪೇರೆಂಟ್ಸ್ ಕೂಡ ನನ್ನ ಮಗಳನ್ನು ನಾನು ಸ್ಪೋರ್ಟ್ಸ್ಗೆ ತುಂಬ ಪ್ರಮೋಟ್ ಮಾಡಿ ನಾಳೆ ಅವನು ಎಲ್ಲಿ ಸೆಟಲ್ ಆಗ್ತಾನೆ ಅಂತ ಅಲ್ವಾ. ಸೊ ಅದಕ್ಕೆ ನೀವೊಂದು ಅವಾಗೊಂದು ಮಾತು ಹೇಳಿದ್ರಿ, ಏನು ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಅಲ್ಲಿ ಈಗ ರಿಕ್ರೂಟ್ಮೆಂಟ್ಸ್ ಓಪನ್ ಆಗ್ತಾ ಇದೆ. ನೆಕ್ಸ್ಟ್ ಬರೋ ತಿಂಗಳುಗಳಲ್ಲಿ ಇನ್ನೂ ರಿಕ್ರೂಟ್ಮೆಂಟ್ಸ್ ಬರ್ತಾ ಇದೆ ಅಂತ ನಂಗೆ ಕೇಳ್ಸಿಕ್ ಬಂದಿದೆ. ಮತ್ತೆ ಹಾಗೆ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಬೇರೆ ಪಾಸ್ ಆಗಿದೆ, ಸಮ್ 5% ರಿಸರ್ವೇಶನ್ ಎಲ್ಲ ಫಿಲ್ ಆಗ್ಬೇಕು ಅಂತ. ಅದೆಲ್ಲ ನೆಕ್ಸ್ಟ್ ಇಂಪ್ಲಿಮೆಂಟ್ ಆಗ್ಬಹುದು ಬೇಗ. ಆದ್ರೆ ಲಾಟ್ ಆಫ್ ಪ್ಲೇಯರ್ಸ್ ಈಗ ಆಡುವವರು, ತುಂಬಾ ಕಷ್ಟ ಬೀಳೋ ಪ್ಲೇಯರ್ಸ್ ನಂಗೆ ಗೊತ್ತು, ಅವರೆಲ್ಲ ಸೆಟಲ್ ಆಗಿಬಿಡ್ತಾರೆ. ಅಂಡ್ ಆಗ ಪೇರೆಂಟ್ಸ್ಗೂ ಒಂದು ಆಪ್ಷನ್ ಇರುತ್ತೆ, ನನ್ನ ಮಗ ಕಳ್ಸಿದ್ರೆ ಮೇ ಬಿ ರಿಕ್ರೂಟ್ ಆಗ್ಬಿಟ್ಟು ಸೆಟಲ್ ಆಗಿಬಿಡ್ತಾನೆ ಲೈಫಲ್ಲಿ. ಎಸ್, ಇದು ಶಶಾಂಕ್ ಅವರೇ, ಆಯಿತು ನೀವು ಹೇಳಿದಾಗೆ ಸ್ಕೂಲಲ್ಲೇ ಮಕ್ಕಳಿಗೆ ಪ್ರಮೋಟ್ ಮಾಡಿಸುವ. ಸೊ ಬರೀ ಅವರೆಲ್ಲರೂ ಕ್ರಿಕೆಟನ್ನೇ ಚಾಯ್ಸ್ ಮಾಡಿದರೆ, ಕ್ರಿಕೆಟ್ ನಾಚೆ ಕೂಡ ತುಂಬ ಸ್ಪೋರ್ಟ್ಸ್ ಇವೆಂಟ್ಗಳಿದೆ ಅಂತ ಹೇಳಿಕೊಡ್ಬೇಕಲ್ವಾ? ಕ್ರಿಕೆಟ್ ಚಾಯ್ಸ್ ಮಾಡಿದ್ರೆ ಗ್ರೌಂಡಲ್ಲಿ ಜಾಗ ಸಾಕಾಗುತ್ತೆ. ಬಟ್ ಅದೇ ಕ್ರಿಕೆಟಲ್ಲಿ ಎಲ್ಲರೂ ಈಗ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗಲ್ಲ. ಒಬ್ರೊಬ್ರದ್ದು ಬಾಡಿ ಟೈಪ್ ಇರುತ್ತೆ. ಸೊ ಸ್ಕೂಲಲ್ಲಿ ಎಲ್ಲ ಗೇಮ್ಸ್ಗೂ ಒಂದು ಆಪರ್ಚುನಿಟಿ ಇದೆ, ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಸೊ ಆಬ್ವಿಯಸ್ಲಿ ಎಲ್ಲ ಮಕ್ಕಳು ಕ್ರಿಕೆಟ್ ಆಡಲ್ಲ. ನಾನಂತೂ LHS ಅಲ್ಲಿ ಓದಿದೆ, ಎಲ್ಲ ಮಕ್ಕಳು ಕ್ರಿಕೆಟ್ ಆಡ್ತಾ ಇರಲಿಲ್ಲ, ತುಂಬಾ ಕಡಿಮೆ ಕ್ರಿಕೆಟ್ ಆಡ್ತಾ ಇದ್ದೀನಿ ನಾನು ನೋಡಿದ ಪ್ರಕಾರ. ಫುಟ್ಬಾಲ್ ಅಲ್ಲಿ ತುಂಬಾ ಮಕ್ಕಳಿದ್ರು, ಬಾಸ್ಕೆಟ್ಬಾಲ್ ಅಲ್ಲಿ ಆಲ್ಮೋಸ್ಟ್ ನಮ್ಮ ಸ್ಕೂಲಲ್ಲಿ 30 ಪ್ಲೇಯರ್ಸ್ ಇದ್ರು ಆಡೋರು. ನಿಮ್ಮ ಅಲೋಸಿಸ್ ಅಲ್ಲಿ ಬಾಸ್ಕೆಟ್ಬಾಲ್ಗೆ ಸ್ವಲ್ಪ ಏನು ಸ್ಪೆಷಲ್ ಎನ್ಕರೇಜ್ ಮಾಡ್ತಾ ಇದ್ರು ಅಲ್ಲ, ಕ್ರೇಜ್ ಇತ್ತು, ಕ್ರೇಜ್ ಜಾಸ್ತಿ. ಹಾಗೆ ಕ್ರಿಕೆಟ್ ಆಡ್ತಾ ಇದ್ರು, ಬಟ್ ಬೇರೆ ಗೇಮ್ಸ್ ಆಡೋರು ನಾನು ತುಂಬಾ ಜನ ನೋಡಿದ್ದೀನಿ ಸ್ಕೂಲ್ಸ್ ಅಲ್ಲಿ. ಈಗ ಪಕ್ಕದಲ್ಲೇ ಗ್ರೌಂಡ್ ಇರುತ್ತೆ, ಒಂದು ಗ್ರೌಂಡ್ ಅಲ್ಲಿ ಜನ ಜಾಸ್ತಿ ಆದಂಗೆ ನೆಕ್ಸ್ಟ್ ಅವನ್ ಅದ್ ಬಿಟ್ಬಿಟ್ಟು ಬೇರೆ ಗ್ರೌಂಡಿಗೆ ಬಂದೇ ಬರ್ತಾನೆ. ಎಸ್, ಇದು ಶಶಾಂಕ್ ಅವರೇ, ನಾನು ಮತ್ತೆ ನಿಮ್ಮ ವಿಚಾರಕ್ಕೆ ಬರುವಂಥದ್ದು. ನೀವು ಹೇಳಿದ್ರಿ ನಾನು ಆರಂಭದಲ್ಲಿ ಏನು ಕ್ರಿಕೆಟ್ ಮೇಲೆ ಆಸಕ್ತಿ ಇತ್ತು, ಆಮೇಲೆ ನನ್ನ ಏನು ಹೈಟ್ ನೋಡಿ ನನ್ನನ್ನು ಬಾಸ್ಕೆಟ್ಬಾಲ್ಗೆ ಕರ್ಕೊಂಡು ಬಂದರು ಅಂತ. ಸೊ ನೀವು ಬಾಸ್ಕೆಟ್ಬಾಲ್ಗೆ ಎಂಟ್ರಿ ಆಗುವ ಟೈಮಲ್ಲಿ ನಿಮಗೆ ಅಂದರೆ ಯಾವ ರೀತಿ ಕನಸುಗಳು ಇತ್ತು ಅಂತ? ನಾನು ಆ್ಯಸ್ ಎ ಸ್ಪೋರ್ಟ್ಸ್ ಸ್ಟಾರ್ ಆಗಿ ಮುಂದೆ ಹೋಗುವಂಥದ್ದು, ಅಥವಾ ನಾನು ಓದ್ತಾ ಮುಂದೆ ಹೋಗುವಂಥದ್ದು, ಅಥವಾ ಏನಾದರೂ ಅಚೀವ್ ಮಾಡಬೇಕಿದೆ ಫೀಲ್ಡಲ್ಲಿ ಅಂತ? ಬಾಸ್ಕೆಟ್ಬಾಲ್ ಆಡುವಾಗ ನಾನು ಫಸ್ಟ್ ನನಗೆ ಒಂದು ಕರ್ನಾಟಕ ಸ್ಟೇಟ್ ಟೀಮ್ಗೆ ಒಂದ್ಸಲ ಆಡಬೇಕು ಅಂತ ಆ ಮೋಟಿವಲ್ಲಿ ಹೋಗಿದ್ದೆ. ಮತ್ತೆ ಕರ್ನಾಟಕ ಸ್ಟೇಟ್ ಆಡಿದ ತಕ್ಷಣ ನಾನು ಐ ಥಿಂಕ್ 10th ಸ್ಟ್ಯಾಂಡರ್ಡಲ್ಲೇ ನಾನು ಫಸ್ಟ್ ನ್ಯಾಷನಲ್ಸ್ ಆಡಿದ್ದೆ. ಅಂಡರ್ 16 ಅಂಡರ್ 17 ಕ್ಯಾಟಗರಿಯಲ್ಲಿ ನ್ಯಾಷನಲ್ಸ್ ಆಡಿ, ಅಲ್ಲಿಂದ ಮತ್ತೆ ಹಾಗೆ ಇಂಪ್ರೂವ್ ಆಗ್ತಾ ಇತ್ತು. ಆಗ್ಲೂ ಒಂದು ಕನಸಿತ್ತು, ಇಂಡಿಯಾಗೆ ಆಡಬೇಕು, ಒಂದ್ಸಲ ಇಂಡಿಯಾಗೆ ಆಡಬೇಕು, ಮತ್ತೆ ಇಂಡಿಯಾದ ಟೀಮಲ್ಲಿ ಪರ್ಫಾರ್ಮ್ ಮಾಡಬೇಕು ಒಂದು ಕನಸಿತ್ತು. ಬಟ್ ಅದೇ ಅಟ್ ದ ಸೇಮ್ ಟೈಮ್ ನಾನು ಸ್ಟಡೀಸು ನೆಗ್ಲೆಕ್ಟ್ ಮಾಡಲಿಲ್ಲ, ಹಾಗೂ ನನ್ನ ಪೇರೆಂಟ್ಸು ಸ್ವಲ್ಪ ಸ್ಟ್ರಿಕ್ಟ್ ಇದ್ದರು ಆ ವಿಷಯದಲ್ಲಿ. ನಾನು ಅದೇ ಇಂಜಿನಿಯರಿಂಗ್ ಮಾಡಿ PUC ಮುಗಿದ್ಬಿಟ್ಟು ಇಂಜಿನಿಯರಿಂಗ್ ಮಾಡಿ ಚೆನ್ನೈಯಲ್ಲಿ SRM ಯೂನಿವರ್ಸಿಟಿ ಅಂತ ಅಲ್ಲಿ MBA ಮಾಡಿ, ಮತ್ತೆ 1 ವರ್ಷ ಅದ್ರಲ್ಲಿ ಫಾರೆಸ್ಟ್ ರಿಕ್ರೂಟ್ಮೆಂಟ್ ಆಗಿ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ರಿಕ್ರೂಟ್ಮೆಂಟ್ ಆಗಿ
ಮತ್ತು ಹಾಗೆ ಕಂಟಿನ್ಯೂ ಪರ್ಸ್ಯೂ ಮಾಡಿದೆ. ಸ್ಪೋರ್ಟ್ಸ್ ಕೋಟಲ್ಲಿ ರಿಕ್ರೂಟ್ ಆಗೋದ್ರಿಂದ ಡಿಪಾರ್ಟ್ಮೆಂಟಿಂದನೂ ಪರ್ಮಿಷನ್ ಸಿಗ್ತಾಯಿತ್ತು ಮ್ಯಾಚಸ್ ಪ್ರಾಕ್ಟೀಸ್ಗೆಲ್ಲ. ಓಕೆ. ಸೊ ಹಾಗೆ ಪರ್ಸ್ಯೂ ಮಾಡಿ ಈಗ ಇಂಡಿಯಾ ಎಸ್, ಇದು ನೀವು ಹೇಳಿದ್ರಿ ಏನು ಈ ಸ್ಟಡೀಸ್ ಮತ್ತು ಸ್ಪೋರ್ಟ್ಸ್ ನಿಮಗೆ ಮನೆಯಲ್ಲಿ ಒಳ್ಳೆ ರೀತಿಯ ಗೈಡ್ ಮಾಡ್ತಾಯಿದ್ರು ಅಂತ. ಈಗ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಿಮ್ಮದೊಂದು ಕಿವಿ ಮಾತು, ಸ್ಪೋರ್ಟ್ಸಲ್ಲಿ ತೊಡಗಿಸಿಕೊಂಡಿರುವ ಮಕ್ಕಳು ಸ್ಪೋರ್ಟ್ಸ್ ಮತ್ತು ಈ ಸ್ಟಡೀಸನ್ನು ಒಟ್ಟೊಟ್ಟಿಗೆ ಬ್ಯಾಲೆನ್ಸ್ ಮಾಡಿಕೊಂಡು ಎರಡರಲ್ಲೂ ಕೂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸಲಿಕ್ಕೆ ಯಾವ ರೀತಿ ಏನು ಮಾಡಬೇಕು? ಈಗ ಸ್ಪೋರ್ಟ್ಸಲ್ಲಿ ಇರೋ ಮಕ್ಕಳು ಯೂಶ್ವಲಿ ನಾವು ಹೇಳೋದಂದ್ರೆ ದೇ ಆರ್ ನಾಟ್, ನಾವು ನಾರ್ಮಲ್ ಸ್ಟೂಡೆಂಟ್ಸ್ಗೆ ಮತ್ತು ಸ್ಪೋರ್ಟ್ಸ್ ಇರೋ ಮಕ್ಕಳಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಎಸ್, ನಾರ್ಮಲ್ ಸ್ಟೂಡೆಂಟ್ಸಿಗೆ ಬರೀ ಏನು ಕೆಲಸ ಓದಿ, ದೆನ್ ಆಮೇಲೆ ಅವರು ಟಿ ವಿ ನೋಡ್ಬೋದು, ಮತ್ತು ದೇ ಕ್ಯಾನ್ ಗೋ ಔಟ್, ಎಸ್, ಮೇ ಬಿ ಪಾರ್ಟಿ ಏನು ಬೇಕೋ ಮಾಡ್ಬೋದು. ಬಟ್ ಸ್ಪೋರ್ಟ್ಸ್ ಇರೋರು ಬರೀ ಸ್ಟಡೀಸ್, ಆಟ ಅಥವಾ ಪಾಠ ಎಸ್ ಅಷ್ಟೇ. ಅದು ಬಿಟ್ಟು ಬೇರೆ ಇದಕ್ಕೆ ಟೈಮ್ ಇರಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕೂ ಆಗಲ್ಲ. ಬಾಡಿ ತುಂಬಾ ಟೈರಿಂಗ್ ಇರುತ್ತೆ. ಈಗ ನಾವು 4 ಗಂಟೆ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂದ್ರೆ 4 ಗಂಟೆ ಹೆವಿ ಹಾರ್ಡ್ ವರ್ಕ್ ಮಾಡ್ದಂಗೆ. ಎಲ್ಲಿ ಈಗ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತೀವಿ ಆ ಥರ ಆಲ್ಮೋಸ್ಟ್ ಅಂತ ಅಷ್ಟು ಹಾರ್ಡ್ ವರ್ಕ್ ಮಾಡ್ದಂಗೆ. ಅದು ಟೈರಿಂಗ್, ತುಂಬಾ ಬಾಡಿಗೂ ಟೈರಿಂಗ್ ಇರುತ್ತೆ. ಅದು ಬಿಟ್ರೆ ಮೇ ಬಿ ಸ್ಟಡೀಸ್ ಮಾಡ್ಬೋದು ಸ್ವಲ್ಪ ಹೊತ್ತು, ಅದಲ್ಲದೆ ಬೇರೆ ಏನಕ್ಕೂ ಕಾನ್ಸಂಟ್ರೇಟ್ ಮಾಡೋಂಗಿಲ್ಲ. ಯಾರು ಬರೀ ಆಟ ಆಡ್ಬಿಟ್ಟು ಬೇರೆ ಇದೆಲ್ಲ ಬೇಕು ಅನ್ನೋರು ಸ್ಪೋರ್ಟ್ಸಿಗೆ ಬರೋದು ಐ ಡೋಂಟ್ ಎನ್ಕರೇಜ್. ತುಂಬಾ ಕಷ್ಟ ಅಂತ. ಅಂದ್ರೆ ನಂಗೆ ಹೊರಗೆ ಹೋಗ್ಬೇಕು, ಪಿಕ್ಚರ್ ನೋಡ್ಬೇಕು ಅಥವಾ ಟಿವಿ ನೋಡ್ಬೇಕು ಅಂಥದ್ದು ಆಸೆಗಳಿದ್ರೆ ಸ್ಪೋರ್ಟ್ಸ್ ಅಲ್ಲಿ ಇರೋದು ಸ್ವಲ್ಪ ಕಷ್ಟವಾದಂತ. ತುಂಬಾ ಒಂದು ಪರಿಶ್ರಮ ಮತ್ತೊಂದು ಡೆಡಿಕೇಶನ್. ಹೌದು, ಡೆಡಿಕೇಶನ್ ಇರಬೇಕು. ಈಗ ನಾನೇ ಫಾರ್ ದಟ್ ಮ್ಯಾಟರ್, ನನ್ನ ಫ್ಯಾಮಿಲಿ ಯಾವಾಗ್ಲೂ ಬೈತಾ ಇರ್ತಾರೆ, ಒಂದು ಫ್ಯಾಮಿಲಿ ಫಂಕ್ಷನ್ ಬರಲ್ಲ ನೀನು ಇಲ್ಲ, ಅಥವಾ ಫ್ರೆಂಡ್ಸ್ ಫ್ಯಾಮಿಲೀಸ್ ಹೊರಗೆ ಹೋಗ್ತಾ ಇರ್ತಾರೆ, ನಾನಿಲ್ಲ ನನಗೆ ಪ್ರಾಕ್ಟೀಸ್ ಇದೆ ಅಂತ ಹೇಳ್ಬಿಟ್ಟು ಹೊರಗೆ ಹೋಗ್ತೇನೆ. ಸೊ ಅದೊಂದು ಕಂಪ್ಲೇಂಟ್ ಎಲ್ಲ ಯಾವಾಗ್ಲೂ ಇರುತ್ತೆ. ಖಂಡಿತ ಕಂಪ್ಲೇಂಟ್ ಇದ್ರೂ ಕೂಡ ಇವತ್ತು ನಿಮ್ಮ ಅಚೀವ್ಮೆಂಟ್ ನೋಡಿದಾಗ ಅವರೆಲ್ಲರೂ ಸಂಭ್ರಮ ಪಡುವಂತ ಅಲ್ವಾ? ಭಾರತದ ಏನು ನ್ಯಾಷನಲ್ ತಂಡವನ್ನು ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ, ಆಮೇಲೆ ಇಂಟರ್ನ್ಯಾಷನಲ್ ಈವೆಂಟಲ್ಲಿ ವಿನ್ನರ್ ಆಗಿ ಬರ್ತೀರಿ. ಅದಕ್ಕೆ ನಿಮ್ಮ ಸಮಯವನ್ನು ತ್ಯಾಗ ಮಾಡಬೇಕಾಗುತ್ತೆ. ಹೌದು, ಸಮಯವನ್ನು ತ್ಯಾಗ ಮಾಡಬೇಕಾಗತ್ತೆ. ಶಶಾಂಕ್ ಅವರೇ, ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡುವ ಹೊತ್ತಿಗೆ ನೆಕ್ಸ್ಟ್ ಏನು ಬಾಸ್ಕೆಟ್ ಅದೇ ನಿಮ್ಮ ಪಾರ್ಟಿಸಿಪೇಷನ್ ನೀವು ಹೇಳಿದಿರಿ ಒಲಿಂಪಿಕ್ಸ್ ಗೇಮ್ಸ್ ತನಕ, ನೀವು ನಿಮ್ಮ ಕನಸುಗಳು ಏನು ಅಂತ? ನನಗೆ ಬಾಸ್ಕೆಟ್ಬಾಲ್ ವರ್ಲ್ಡ್ ರ್ಯಾಂಕಿಂಗ್ ತುಂಬಾ ಹಿಂದೆ ಇದೆ, ಮತ್ತೆ ಐ ವಾಂಟ್ ಟು ಮೇಕ್ ಅನ್ ಇಂಪ್ಯಾಕ್ಟ್. ಹೋಗಿ ಈಗ ಬಾಸ್ಕೆಟ್ಬಾಲ್ ಫೀಲ್ಡಲ್ಲಿ ಒಂದು ಮೇ ಬಿ ಸ್ವಲ್ಪ ವರ್ಷಗಳಲ್ಲಿ ಕ್ಯಾಪ್ಟನ್ ಆಗುವಂಥ ಅವಕಾಶ ಸಿಕ್ತು. ಸೊ ಆ ಒಂದು ಮೈಂಡಲ್ಲಿ ಆ ಒಂದು ಗೋಲ್ ಇದೆ. ಅದು ಎಷ್ಟರ ಮಟ್ಟಕ್ಕೆ ಆಗತ್ತೆ ಅಂತ ಅದೇ ವರ್ಕಿಂಗ್ ಟುವರ್ಡ್ಸ್ ಇಟ್. ಎಸ್, ಖಂಡಿತ ನಿಮಗೆ ಅಂತ ಒಂದು ನಿಮ್ಮ ಕನಸು ಈಡೇರುವಂತಾಗಲಿ. ಸಮಸ್ತ ವೀಕ್ಷಕರ, ಕ್ರೀಡಾ ಪ್ರೇಮಿಗಳ ಪರವಾಗಿ ನಮ್ಮದು ಕೂಡ ಹಾರೈಕೆ. ಇದು ಶಶಾಂಕ್ ಅವರೇ, ನೀವು ಈ ವೇದಿಕೆ ಮೂಲಕ ನಿಮ್ಮ ಟೋಟಲಿ ಒಂದು ಜರ್ನಿಯನ್ನು ನೆನೆದುಕೊಂಡು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸುತ್ತಿದ್ದರೆ ಯು ಕ್ಯಾನ್ ಟೆಲ್. ಥ್ಯಾಂಕ್ ಯು. ನನಗೆಲ್ಲ ಸಪೋರ್ಟ್ ಮಾಡಿದವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಪೇರೆಂಟ್ಸು, ಮತ್ತು ನನ್ನ ಕೋಚು ಆದಿತ್ಯ ಮಾಲೆ, ಮತ್ತು ನಮ್ಮ ಕ್ಲಬ್ ಓನರ್ ನವೀನ್ ಶೆಟ್ಟಿ, ಮತ್ತು ನನ್ನ ಫ್ರೆಂಡ್ಸ್ ಇದ್ದಾರೆ, ನನ್ನ ಟೀಮ್ ಮೇಟ್ಸು ರಜತ್ ಅಂತ ಇದ್ದಾರೆ, ಸೌಕಿನ್ ಅಂತ ಇದ್ದಾರೆ. ಇವರೆಲ್ಲ ನನ್ನ ಜರ್ನಿಯಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಇವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ. ಮತ್ತೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ಕೂಡ, ನನ್ನ ಡಿಪಾರ್ಟ್ಮೆಂಟು ಮತ್ತು ನನ್ನ ಸ್ಕೂಲ್ ಟೀಚರ್ಸು ಯಾರು ನನಗೆ ಬಾಸ್ಕೆಟ್ಬಾಲ್ಗೆ ಕರ್ಕೊಂಬಂದರು ಅವರು, ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ. ಎಸ್ ಶಶಾಂಕ್ ಅವರೇ, ಥ್ಯಾಂಕ್ ಯು ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಸ್ಪೋರ್ಟ್ಸ್ ಸ್ಟಾರ್ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದವರು ಶಶಾಂಕ್ ರೈ ಅವರು. ಅವರಿಗೆ ಮತ್ತೊಮ್ಮೆ ಧನ್ಯವಾದ ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತೀನಿ. ಥ್ಯಾಂಕ್ ಯು.